ಸ್ನೇಹಿತರೆ, ನಮ್ಮ ಜಗತ್ ಚಾನಲ್ನಲ್ಲಿ ಎಷ್ಟೋ ದೇವಾಲಯಗಳ ಬಗ್ಗೆ ಹಾಗೂ ಪವಿತ್ರ ಸ್ಥಳಗಳ ಬಗ್ಗೆ ನಿಮಗೆ ತಿಳಿಸಿದ್ದೇವೆ. ಆದರೆ ಈ ದೇವಾಲಯದ ಬಗ್ಗೆ ತಿಳಿಸುವ ಮುನ್ನ ನಿಜಕ್ಕೂ ದುರ್ಗಾಮಾತೆ ಇದ್ದಾರೆ ಎನ್ನುವ ಸತ್ಯ ಇತ್ತೀಚಿನ ದಿನಗಳಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಆ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಮುನ್ನ ದೇವನಹಳ್ಳಿ ತಾಲೂಕು ವಿಜಯಪುರ ಮತ್ತು ಚಿಕ್ಕಬಳ್ಳಾಪುರ ರಸ್ತೆಯ ಮಧ್ಯದಲ್ಲಿರುವ ಕೆರೆಯ ಮೇಲೆ ಇರುವ ದುರ್ಗಮ್ಮ ದೇವಾಲಯದ ಬಗ್ಗೆ ತಿಳಿಸುತ್ತೇನೆ. ಹಲವು ವರ್ಷಗಳ ಹಿಂದೆ ಕೆರೆಯ ಸುರಕ್ಷತೆಗಾಗಿ ಚಿಕ್ಕನಹಳ್ಳಿ, ದಂಡಗಾನಹಳ್ಳಿ ಹಾಗೂ ವಿಜಯಪುರ ಹಲವು ಗ್ರಾಮಸ್ಥರು ಸ್ಥಳೀಯರು ಸೇರಿ ನಿರ್ಮಿಸಿದಂತಹ ಒಂದು ಪುಟ್ಟ ದೇವಾಲಯ. ಗತಕಾಲದಲ್ಲಿ ಇಲ್ಲಿ ಹಲವು ಅಪಘಾತಗಳು ನಡೆಯುತ್ತಿದ್ದವು. ಅದನ್ನು ತಡೆಯುವ ನಿಟ್ಟಿನಲ್ಲಿ ದುರ್ಗಾಮಾತೆಯ ದೇವಾಲಯವನ್ನು ಸ್ಥಳೀಯರು ನಿರ್ಮಿಸಿದ್ದರು. ಅದಾದ ನಂತರ ಯಾವುದೇ ಅಪಘಾತ ಆಗಿಲ್ಲ ಎನ್ನುವುದು ಇಲ್ಲಿನ ಅಚ್ಚರಿ ಸಂಗತಿಯೇ ಸರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಾಲಯವನ್ನು ಕಂಡು ಕಾಣದಂತೆ ಹೋಗುವಂಥವರು ಎಷ್ಟೋ ಜನರು ಇದ್ದಾರೆ. ಪವಾಡ ಎನ್ನುವಂತೆ ಸ್ವಯಂ ಪ್ರೇರಿತ ಸಾರ್ವಜನಿಕ ಟ್ರಸ್ಟ್ ಉಪಾಧ್ಯಕ್ಷರು ಹಾಗೂ ಪತ್ರಿಕಾ ಮಾಧ್ಯಮ ವರದಿಗಾರರಿಗೆ ಬಂದ ಕರೆಯನ್ನು ಆಧರಿಸಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಸ್ವಯಂ ಪ್ರೇರಿತ ಸಾರ್ವಜನಿಕ ಟ್ರಸ್ಟ್ ತಂಡಕ್ಕೆ ಕಾದಿದ್ದು ಒಂದು ಅಚ್ಚರಿ. ದುರ್ಗಾಮಾತೆಯ ಮಡಿಲಲ್ಲಿ ಇದ್ದಂತಹ ನವಜಾತ ಶಿಶುವನ್ನು ಕಂಡ ಸ್ವಯಂ ಪ್ರೇರಿತ ಸಾರ್ವಜನಿಕ ತಂಡದ ಉಪಾಧ್ಯಕ್ಷ ಕೃಷ್ಣ ಅವರಿಗೆ ಕಾದಿದ್ದು ಒಂದು ಅಚ್ಚರಿ. ಸ್ಥಳಕ್ಕೆ ಭೇಟಿ ಕೊಟ್ಟ ಕೃಷ್ಣ ಅವರು ಸಮಯ ಪ್ರಜ್ಞೆಯಿಂದ ನವಜಾತ ಶಿಶು ರಕ್ಷಣೆ ಮಾಡಿ ಕೆಲವು ಕ್ಷಣ ಅಚ್ಚರಿಗೆ ಗುರಿಯಾಗುತ್ತಾರೆ. ದೇವಿಯ ಶಕ್ತಿಯನ್ನು ಅರ್ಥ ಕೃಷ್ಣ ಅವರು ಸಮಯ ಪ್ರಜ್ಞೆಯಿಂದ ನವಜಾತ ಶಿಶು ರಕ್ಷಣೆ ಮಾಡಿ ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ತಂದು ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ಚಿಕ್ಕ ಗುಡಿಯಾಗಲಿ ದೊಡ್ಡ ದೇವಾಲಯ ಆಗಲಿ ದೇವರು ಇದ್ದಾನೆ ಎಂಬುದಕ್ಕೆ ಇದೊಂದು ಉದಾಹರಣೆ. ಈ ಸುದ್ದಿ ಹಲವು ಮಾಧ್ಯಮಗಳಿಂದ ಬಂದ ತಕ್ಷಣ ಮಗುವಿನ ರಕ್ಷಣೆಗಾಗಿ ಹಲವು ಜನರು ಮುಂದಾಗಿದ್ದಾರೆ. ದುರ್ಗಮ್ಮ ಆ ಮಗುವಿನ ಜೊತೆ ಇದ್ದಾರೆ ಎಂದು ಸ್ಥಳೀಯರು ನಂಬುತ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ಹಲವು ದೇವಾಲಯಗಳ ಮತ್ತು ಪ್ರಖ್ಯಾತ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.